ಭಾಳ ಪ್ರಮುಖವಾಗಿ ಗಡಿಭಾಗದ ಜಿಲ್ಲೆ ಆಗಿದ್ದರಿಂದ ಗಡಿಯಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮೊದಲನೇ ಆದ್ಯತೆ ಇದ್ದೇ ಇದೆ. ಮತ್ತು PFIನ ಸಂಘಟನೆಯ ಈ ಹಿಂದಿನ ಆರೋಪಗಳು ಯಾರ್ಯಾರಿದ್ದಾರೆ ಅಂಥ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು, ಅವರ ಹಿಂದೆ ಶಂಕಿತರನ್ನು ಗಮನಿಸಬೇಕು ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇದೆ. ಮತ್ತು ನಮ್ಮ ಕಾರ್ಯಕರ್ತರ ಭಾವನೆಗಳೇನಿದೆ ಇದನ್ನು ಎಲ್ಲ ಕಾರ್ಯಕರ್ತರ ಜೊತೆಗೆ ದೂರವಾಣಿಯ ಮುಖಾಂತರ ಮಾತಾಡುವಂಥದ್ದು ಮತ್ತು ಅವ್ರನ್ನ ವೈಯಕ್ತಿಕವಾಗಿ ಕರೆದು ಮಾತನಾಡಿ ಕಾರ್ಯಕರ್ತರ ಭಾವನೆಗಳನ್ನು ಕೂಡ ನಿರಂತರವಾಗಿ ಮಾತಾಡ್ತಾ ಇದ್ದೇವೆ, ಸಂಪರ್ಕದಲ್ಲಿದ್ದೇವೆ. ಒಟ್ಟಾರೆ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇಡಲೇಬೇಕೆಲ್ಲರೂ ಕೂಡ. ಇದೇ BJP ಸರ್ಕಾರ DG ಹಳ್ಳಿ ಗಲಾಟೆಯನ್ನು ಹತ್ತಿಕ್ಕಿದ್ದು, ಇದೇ BJP ಸರ್ಕಾರ ಮಂಗಳೂರಿನ CAA ಗಲಭೆಯನ್ನು ಹತ್ತಿಕ್ಕಿದ್ದು, ಇದೇ ನಮ್ಮ ಸರ್ಕಾರ ಹುಬ್ಬಳ್ಳಿಯ ಘಟನೆಯಲ್ಲಿ 24 ಗಂಟೆ ಒಳಗೆ ಮೌಲ್ಯವನ್ನು ರಾಜಸ್ಥಾನದಿಂದ ಹೇಳ್ಕೊಂಡು ಬಂದಿದ್ದು, ಇದೇ BJP ಸರ್ಕಾರ ಗೋಹತ್ಯೆ ನಿಷೇಧದ ಕಾನೂನನ್ನು ಜಾರಿಗೆ ತಂದಿದ್ದು, ನಮ್ಮ ಹಿಂದೂ ಪರವಾದಂಥ ಸರ್ಕಾರವೇ ಮತಾಂತರದ ನಿಷೇಧದ ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದ್ದು. ಇವತ್ತು ಈ ರೀತಿಯಾದಂಥ ಘಟನೆಗಳಾದಾಗ ಇನ್ನಷ್ಟು ಉಗ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿರೀಕ್ಷೆಗಳನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆಗಳನ್ನು ಮುಟ್ಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಜನರಿಗೂ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ, ಖಂಡಿತ ಇದನ್ನೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಯಾವುದೇ ತಪ್ಪಿತಸ್ಥರನ್ನು ಎಡೆಮುರಿ ಕಟ್ಟೆ ಕಟ್ತವೆ. ಇದರ ಹಿಂದೆ ಯಾರಿದ್ದಾರೆ, ಇದರ ಮುಂದೆ ಯಾರಿದ್ದಾರೆ, ಇದಕ್ಕೆ ಹಣಕಾಸಿನ ನೆರವನ್ನು ಯಾರು ಕೊಟ್ಟಿದ್ದಾರೆ, ಇದು ಎಲ್ಲರನ್ನು ಕೂಡ ಬಗ್ಗು ಬಿಡದೆ ಬೆಳಿತವೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ.